So cheers to us and no mocktail to me. And also Namma Jankana Jangi is recently married 4 days old, so congratulations. One more cup. ತುಂಬಾ ಜನ ಜಂಕಣ ಅಂತ ಮದುವೆ ಯಾರು ಮಾಡ್ತಿದ್ದು ಹರೀಶ್ ಅವರ ಬನ್ನಿ 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 ಮೂರಾಗಿದೆ 4 ಮಕ್ಕಳು ಸೊ ಇವರು ಈ ರೆಸ್ಟೋರೆಂಟ್ ಓನರ್ಸ್ ವಿಜಯ್ ಅಂಡ್ ಸುಮಾ ಅಂತ. ಇವರು ನಮ್ಮ ಸಿಹಿ ತಾಯಿ ಪಾತ್ರ ಮಾಡಿದ್ರು ಸಿನಿಮಾದಲ್ಲಿ, ಒಂದು ಚಿಕ್ಕ ಪಾತ್ರ. ಅವ್ರದ್ದು ಇವತ್ತು 14th anniversary. So wishing you guys a very happy anniversary. ಇಂಟರ್ವ್ಯೂ ಮಾಡೋದು. ಸೊ ಇವ್ರ ಮಗಳನ್ನ ಅದೇ ಚೆನ್ನೈ ಮಾಡ್ತೀವಲ್ಲ ಪಾಟಲ್, ಅದು ಇವ್ರ ಮಗಳು. ಅವ್ರ ಹೆಂಡತಿ ಬಿಟ್ಟಿಲ್ಲ, ಅವ್ರ ಮಾಡ್ತೀವಿ. ಇವ್ರದೇ ಸ್ಟೆಪ್ಪಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವ್ರನ್ನ ಇಟ್ಕೊಂಡ್ಬಿಟ್ಟೆ. ಆಕ್ಚುಲಿ ಇದ್ರೊಳಗಡೆ ಹೋಗಿಲ್ಲ, ನಾನು ಅದು ಕಿಚನ್ ಒಳಗಡೆ ಹೋಗಿಲ್ಲ, ಅಲ್ಲೇ ಅಲ್ಲಾಡ್ಬಿಡೋದು. ಕಿಚನ್ ಒಳಗಡೆ ಹೊಟ್ಟೆ ಇಲ್ಲ. ಅವ್ರು ದಿನ ತಿಂತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.